ದೀಪಾವಳಿ ಬಂತೆಂದ್ರೆ ಎಲ್ಲೆಲ್ಲೂ ಸಂಭ್ರಮ ಸಡಗರ ಮನೆ ಮಾಡುತ್ತೆ. ಅದರಲ್ಲೂ ಕೃಷಿಕ ಕುಟುಂಬಗಳಲ್ಲಂತೂ ವಿಶೇಷ ಆಚರಣೆಗಳ ಹೋರಣವೇ ಈ ದೀಪಾವಳಿ. ಇಂದಿನ ಆಧುನಿಕ ಯುಗದ ಭರಾಟೆಯಲ್ಲಿ ದೀಪಾವಳಿಯ ಹಿಂದಿನ ಸಂಭ್ರಮ ಕಳೆದುಕೊಂಡಿರೋದೇನೋ ನಿಜ. ಆದರೂ ಕೃಷಿ ಕುಟುಂಬಗಳು ಹಿಂದಿನ ಸಂಪ್ರದಾಯವೆಂಬಂತೆ ಬಲಿಂದ್ರ ಪೂಜೆ, ಧನಲಕ್ಷ್ಮಿ ಪೂಜೆ, ಗೋಪೂಜೆಯನ್ನ ಇಂದಿಗೂ ಆಚರಿಸಿಕೊಂಡು ಬಂದಿದೆ. ಈ ಬಾರಿಯ ದೀಪಾವಳಿಯಲ್ಲೂ ಅದೆಷ್ಟೋ ಮನೆಗಳಲ್ಲಿ ಹೊಸ ಬಟ್ಟೆ ಧರಿಸಿ ದೀಪಾಲಂಕಾರ, ವಿಶೇಷ ಪೂಜೆ, ಗೋಪೂಜೆ, ಬಲಿಂದ್ರ ಪೂಜೆ, ಸಿಹಿ ತಿಂಡಿ ತಯಾರಿಸಿ ಸಂಭ್ರಮಿಸಿದ್ದಾರೆ. ಪಟಾಕಿಗೆ ಸರ್ಕಾರ ನಿಷೇಧ ಹೇರಿರುವುದರಿಂದ ಪರಿಸರ ಸ್ನೇಹಿ ದೀಪಾವಳಿ ಅದ್ದೂರಿಯಾಗಿ ನಡೆದಿದೆ.